ಮಂಗಳೂರಿನ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಯ ವತಿಯಿಂದ ಲುಸ್ಟ್ರಮ್ ಆಶಯ 5 ವರ್ಷಗಳ ಪಯಣ ಎಂಬ ಅದ್ದೂರಿ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮಂಗಳೂರಿದರ ನಿರ್ದೇಶಕರಾದ ಡಾಕ್ಟರ್ ಕೆ.ವಿ. ರಾವ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಕೊಡುಗೆ ನೀಡುವ ಜನರನ್ನ ನಾವು ಗೌರವಿಸಬೇಕು. ಹಾಗೆಯೇ ಕ್ಷಮೆ ಮತ್ತು ಧನ್ಯವಾದಗಳು 2 ಚಿನ್ನದ ಪದಗಳಾಗಿವೆ. ಏಕೆಂದರೆ ವಿದ್ಯಾರ್ಥಿಗಳು ತಪ್ಪುಗಳನ್ನು ಮಾಡುತ್ತಾರೆ, ಆದರೆ ಮಾಡಿದ ತಪ್ಪಿಗೆ ಶಿಕ್ಷಕರಲ್ಲಿ ಮತ್ತು ಸಮಾಜದ ಸದಸ್ಯರಲ್ಲಿ ಕ್ಷಮೆ ಕೇಳುವ ಭಾವನೆ ಇರಬೇಕು ಎಂದು ಹೇಳಿದರು. ಸಾರಿ and thank you are 2 golden words. Particularly educational institutions should remember this. Students commit mistakes, but they should feel like saying sorry when they feel that they have committed a mistake, to teachers and to others, to members of society. Thank you is another word to express their gratitude for what they have done. Students should remember this even when they go out of the school. Thank you for what you have done to us. And that thank you should perhaps, I don't know how far they can do it, the gratitude that they have towards the school should help in the growth of the school. A school cannot otherwise function. ಅನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಂಗಳೂರಿನ ಅನಗ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಸಾಂಬಶಿವ ರಾವ್ ಅವರು ಮಾತನಾಡಿ, ಕುಗ್ರಾಮದಿಂದ ಬಂದಂತಹ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಯ ಅಧಿಪತಿ ಡಾಕ್ಟರ್ ಬಿ.ಎಸ್. ರಾವ್ ಮತ್ತು ಜಾನ್ಸಿ ಅವರು ಮಾಡಿದಂತಹ ಪ್ರತಿಫಲದಿಂದ ಸಂಸ್ಥೆ ಇದೀಗ ಎತ್ತರಕ್ಕೆ ಬೆಳೆದಿದೆ. ಇನ್ನು ಮುಂದೆಯೂ ಈ ಶಿಕ್ಷಣ ಸಂಸ್ಥೆ ಮುನ್ನುಡಿ ಇಡಲಿ ಎಂದು ಹಾರೈಸಿದರು. ಯಾವುದೋ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದರೆ ಪ್ರತಿ 1 ವರ್ಷ ಕೂಡ ಆ ಸಂಸ್ಥೆ ಅಭಿವೃದ್ಧಿ ಆಗಬೇಕು, ಆ ಸಂಸ್ಥೆಯನ್ನು ವಿಸ್ತಾರ ಮಾಡಲೇಬೇಕು ಅಂತ ಹೇಳಿದರೆ ಅದೊಂದು ನಿದರ್ಶನವಾಗಿ ತಗೊಂಡು ಇವತ್ತು ನಾವು ಮುಂದೆ ಹೋಗ್ತಾ ಇದ್ದೇವೆ. ಅವರ ಆಶೀರ್ವಾದದಿಂದ, ಅವ್ರ ಬ್ಲೆಸ್ಸಿಂಗ್ಸಿಂದ ನಾವು ಮುಂದೆ ಹೋಗ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಸ್ವತಿ ದೇವಿ, ಆ ತಾಯಿ, ಆ ಝಾನ್ಸಿ ಲಕ್ಷ್ಮಿ ಅವರು ಬರುವಾಗ ಕೂಡ ನಮಗೊಂದು ದೇವಿ ಬರುವಾಗ ಆಗ್ತದೆ. ಅವರು ಸ್ಥಾಪನೆ ಮಾಡಿದಂಥ ಈ ಸಂಸ್ಥೆ ಇವತ್ತು ಎಷ್ಟೋ ಲಕ್ಷ ಕೋಟಿ ಕಣಕ ಜನರಿಗೆ ಇವತ್ತು ವಿದ್ಯೆಯನ್ನು ಕೊಡ್ತಾ ಇದೆ. ಎಷ್ಟೋ ಜನರು ಇವತ್ತು ದೊಡ್ಡ ದೊಡ್ಡ ಡಾಕ್ಟರ್ಸ್ ಆಂಧ್ರದಲ್ಲಿ, ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ, ಎಲ್ಲಿ ಯಾವ ರಾಜ್ಯ ಇಲ್ಲ, ಎಲ್ಲ ಕೂಡ ಇವತ್ತು ಫೇಮಸ್ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿದರೆ ಇವತ್ತು ಶ್ರೀ ಚೈತನ್ಯ ವಿದ್ಯಾರ್ಥಿಗಳಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. Mind stepped outside the comfort zone and sometimes lapsed into being lost. With the help of the wonderful staff and teachers and the positive environment, we always had a strong foundation to succeed ever so often. So thank you. To our principal, Rupal Madam and Ramakrishna Sir, thank you for being the leading light in our life. To our professors, thank you for making learning a passion. ಇದೇ ವೇಳೆ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರನ್ನ ಸಂಸ್ಥೆಯ ವತಿಯಿಂದ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಅವರು ಮಾತನಾಡಿ, ನನ್ನನ್ನು ಸನ್ಮಾನಿಸಿದ ಇಲ್ಲಿನ ಶಿಕ್ಷಣ ಸಂಸ್ಥೆಗೆ ಮತ್ತು ಗಣ್ಯರಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದರು. ಆದರೆ ಇವತ್ತಿನ ದಿನದಲ್ಲಿ ಬಂದು ಈ ಸುಂದರವಾದ ವೇದಿಕೆಯಲ್ಲಿ ಈ ಶೇಷನ ಕಾಲೇಜಿನ ಅಧ್ಯಾಪಕರ ಜೊತೆಯಲ್ಲಿ, ವಿದ್ಯಾರ್ಥಿ ಜೊತೆಯಲ್ಲಿ ಈ ಆಡಳಿತ ಮಂಡಳಿಗೆ ನಾನು ಋಣಿಯಾಗಿದ್ದೇನೆ. ಯಾಕೆಂದರೆ ಭಾಳ ಸಂತೋಷ ಆಗ್ತದೆ. ನಾನು ಒಬ್ಬ ಸಾಮಾನ್ಯ ಮನುಷ್ಯ, ಒಬ್ಬ ಬಡತನ ಇದ್ದ ಮನುಷ್ಯನ ಈಗ ಮಂಗಳೂರು ನಾನು ಕಳೆದ 77ರಿಂದ 2013-14ವರೆಗೆ ನಾನು ಒಂದು ಕಿಟ್ಲಾಣಿ ಸೆಂಟ್ರಲ್ ಮಾರಿಗೆ ಸಾಲ ತಗೊಂಡು ಓಡೋ ಮನುಷ್ಯ. ಆದರೆ ನನಗೆ ಇದ್ದೇ ಬಸ್ ಇರಲಿಲ್ಲ. ಹಂಪಣ್ಣಘಟ್ಟ ಬಿಲ್ಸಾರದ ನನ್ನ ಪ್ರೀತಿಯ ಜೀವನ
ಯಾಕೆಂದರೆ 100 ರೂಪಾಯಿ 75 ಮನಸ್ಸು ನಾನು ದುಡಿಯೋ ಹೊತ್ತಿಗೆ ನನಗೆ ಯಾರು 1 ರೂಪಾಯಿ 5 ರೂಪಾಯಿ ಕೊಡ್ತಾರ ಎಲ್ಲ ಸೇರಿಸಿಕೊಂಡು ನನ್ನ ಜೀವನ 75 ರೂಪಾಯಿ 75ರಿಂದ 2014ವರೆಗೆ ನನ್ನ ಪ್ರೀತಿಯ ಜೀವನ. ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಕವಯತ್ರಿ ಹಾಗೂ ಸುಧಾನ ಶಾಲೆಯ ಶಿಕ್ಷಕಿಯಾದ ಕವಿತಾ ಆಡೂರ್, ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ನಾಗೇಂದ್ರ, ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಯ ಸಿಒ ಸುನಿಲ್, ಮಂಗಳೂರಿನ ರೀಜನ್ ಎಚ್ಎಂ ರಾಮಕೃಷ್ಣ ಬೋಗ್ಯಂ, ಶ್ರೀ ಚೈತನ್ಯ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್, ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ಪ್ರಾಂಶುಪಾಲರಾದ ರೂಪಾ ಶೆಣಿ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.